ಪ್ರಾಥಮಿಕ ಶಿಕ್ಷಣ ಇಲಾಖೆ ಹಾಗೂ ಪಡುಬಿದ್ರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇವರ ಜಂಟಿ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಕೂಟ ಪಡುಬಿದ್ರಿ ಬೋರ್ಡ್ ಶಾಲಾ ಮೈದಾನದಲ್ಲಿ ನಡೆಯಿತು. ಪಂದ್ಯಾಕೂಟದ ಬಗ್ಗೆ ಮಾಹಿತಿ ನೀಡಿದ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಸತೀಶ್, ವಲಯ ಮಟ್ಟದಲ್ಲಿ ಜಯಗಳಿಸಿದ ಬಾಲಕ ಹಾಗೂ ಬಾಲಕಿಯರ ತಲಾ 4 ತಂಡಗಳು ತಾಲೂಕು ಮಟ್ಟದ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುತ್ತಿದೆ. ಇದರಲ್ಲಿ ಜಯಗಳಿಸಿದ ಪ್ರಥಮ ತಂಡಕ್ಕೆ ಜಿಲ್ಲಾ ಮಟ್ಟದ ಪಂದ್ಯಾಕೂಟವನ್ನು ಪ್ರತಿನಿಧಿಸುವ ಅವಕಾಶವಿದ್ದು, ಅಂತಿಮವಾಗಿ ಗೆದ್ದ ತಂಡದಿಂದ 7 ಮಂದಿ ಆಟಗಾರರು ಹಾಗೂ ದ್ವಿತೀಯ ತಂಡದಿಂದ 3 ಮಂದಿ ಆಟಗಾರರನ್ನ ಆಯ್ಕೆ ಮಾಡುವ ವ್ಯವಸ್ಥೆ ಶಿಕ್ಷಣ ಇಲಾಖೆಯಲ್ಲಿದೆ ಎಂದರು. ವಾಲಿಬಾಲ್ ಪಂದ್ಯಾಟ ಬಾಲಕರು ಹಾಗೂ ಬಾಲಕಿಯರ ಸ್ಪರ್ಧೆ ಈ ಸಂಸ್ಥೆಯಲ್ಲಿ ಜರುಗ್ತಾ ಇದೆ. ಇದರಲ್ಲಿ ಪ್ರತಿ ಹೋಬಳಿ ಉಡುಪಿಯ 4 ಹೋಬಳಿಗಳಿಂದ ಆಯ್ಕೆಯಾದಂತಹ 4 ತಂಡಗಳು ಬಂದು ಇಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ. ಇದರಲ್ಲಿ ವಿಜೇತರಾದಂತಹ ತಂಡಗಳು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಉಡುಪಿ ತಾಲೂಕನ್ನು ಪ್ರತಿನಿಧಿಸುತ್ತವೆ. ಇವತ್ತು ಬೆಳಗ್ಗೆ ಇಲ್ಲಿ ಆತಿಥೇಯ ಸಂಸ್ಥೆಯಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಪಂದ್ಯಾಟವು ಉದ್ಘಾಟನೆಗೊಂಡಿದ್ದು, ಇದೀಗ ಫೈನಲ್ ಹಂತವನ್ನು ತಲುಪಿದ್ದೇವೆ. ಈ ಫೈನಲ್ ಪಂದ್ಯಾಟದ ಬಳಿಕ 8ನೇ ತರಗತಿ ಈಗ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ 3 ಮಂದಿ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಈ ಪಂದ್ಯಾಕೂಟವನ್ನು ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರಿ ಉದ್ಘಾಟಿಸಿದ್ದು, ಸ್ಥಳೀಯ ಗಣ್ಯರು ಪಾಲ್ಗೊಂಡಿದ್ದರು. ಸುರೇಶ್ ಮಾಳ್, ವಿ4 ನ್ಯೂಸ್ 7 ಪಡುಬಿದ್ರೆ.